ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಕೃಷ್ಣಾಯ ನಮಃ. ಇವತ್ತಿನಿಂದ ಉಡುಪಿಯಲ್ಲಿ ಸಂಭ್ರಮವೋ ಸಂಭ್ರಮ. ಶಿರೂರು ಪರ್ಯಾಯ ಇವತ್ತಿನ ಪುರಪ್ರವೇಶದಿಂದ ಪ್ರಾರಂಭ ಆಗ್ತದೆ. ಬರುವ ಜನವರಿ 27ರವರೆಗೆ ಉಡುಪಿಯ ಜನತೆಗೆ ಒಂದು ನಾಡ ಹಬ್ಬವಾಗಿ ಈ ಪರ್ಯಾಯ ರೂಪುಗೊಳ್ತಾ ಇದೆ. ಎಲ್ಲೆಲ್ಲಿಯೂ ಲೈಟಿಂಗ್ಸು, ಜನಗಳ ಜಂಗೊಳಿ, ಬಂದವರಿಗೆ ಊಟೋಪಚಾರ ಎಲ್ಲವೂ ವ್ಯವಸ್ಥಿತವಾಗಿ ಉಡುಪಿಯಲ್ಲಿ ನಡೀತಾ ಉಂಟು. ಎಲ್ಲರೂ ಉಡುಪಿಗೆ ಬರಬೇಕು, ಈ ನಾಡ ಹಬ್ಬವನ್ನು ಕಣ್ತುಂಬಿಕೊಳ್ಬೇಕು, ಹಾಗೆ 2 ವರ್ಷದ ಪರ್ಯಾಯದಲ್ಲಿ ಭಾಗವಹಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ. ಶಾರದಾ ಮಂಟಪ, ಕುಂದುರಟ್ಟಿ ಶಾರದಾ ಮಂಟಪ ನಾವೆಲ್ಲರೂ ಸೇರಿದ್ದೇವೆ, ಮಾಧ್ಯಮರೆಲ್ಲರೂ ಸೇರಿದ್ದೇವೆ. ಇವತ್ತು ಪರ್ಯಾಯದ ಮೊದಲನೆಯ ಪುರಪ್ರವೇಶವನ್ನು ನಮ್ಮ ಕಡಿಯಾಳಿಯಿಂದ ಕೃಷ್ಣ ಮಠದವರೆಗೆ ಸಾಗಿಸಿದ್ದೇವೆ. ಈ ಒಂದು ಪರ್ಯಾಯ ಏನಿದೆ ಇದು ನಾಡು ಹಬ್ಬವಾಗಿದೆ. ಇದು ಪೇಜಾವರ ಸ್ವಾಮಿಗಳು ಶ್ರೀಗಳು ಶಾರ್ಟ್ ಮಾಡಿದ್ದು ಮೊದಲನೆಯಾಗಿ ಅವರು ಶುರು ಮಾಡಿ ನಾಡ ಹಬ್ಬ ಅಂತ ಹೇಳಿ ಶುರು ಮಾಡಿದ್ದಾರೆ. ಹಾಗೆ ಇವತ್ತು ವೇದವಾದನ ತೀರ್ಥ ಸ್ವಾಮೀಜಿಯವರ ಅದು ಮೊದಲನೇ ಪರ್ಯಾಯ, ತುಂಬಾ ಅದ್ದೂರಿಯಾಗಿ ಸಾವಿರಾರು ಜನ ಭಕ್ತರು ಇಲ್ಲಿ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ನೋಡ್ಲಿಕ್ಕೆ ತುಂಬಾ ಚಂದ ಕಾಣಿಸ್ತಾ ಉಂಟು. ಮತ್ತೆ 50 ಲಕ್ಷದ ಮೇಲೆ ಬಜೆಟ್ನಲ್ಲಿ ಒಂದು ಉಡುಪಿಯಲ್ಲಿ ದೀಪಾಲಂಕಾರವನ್ನು ಈ ವರ್ಷದ ಮೊದಲನೇ ಹಬ್ಬ ಪರ್ಯಾಯದಲ್ಲಿ ಶುರು ಮಾಡಿದ್ದಾರೆ. ನಮ್ಮ ಶಿರೂರು ಪರ್ಯಾಯದಲ್ಲಿ ನಮ್ಮ ಶಾಸಕರು ಈ ಒಂದು ನಗರಸಭೆ ವತಿಯಿಂದ 50 ಲಕ್ಷದ ಹಾಗಾಗಿ ಈ ಒಂದು ದೀಪಾಲಂಕಾರವನ್ನು ನೋಡುವುದೇ ತುಂಬಾ ಖುಷಿ ಅಂತ ನಮ್ಗೆ ಅನಿಸ್ತಾ ಉಂಟು. ಯಾಕಂದ್ರೆ ಏನೋ ಒಂದು ದೀಪಾವಳಿಗಿಂತಲೂ ತುಂಬಾ ಗ್ರ್ಯಾಂಡ್ ಆಗಿ ನಮ್ಮ ಇಡೀ ಉಡುಪಿ ಒಂಥರ ವಿಜೃಂಭಿಸ್ತಾ ಉಂಟು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು, ಈ ಒಂದು ಪರ್ಯಾಯವನ್ನು ನಮ್ಮ ಪರ್ಯಾಯ ಅಂತ ಹೇಳಿ ಭಾವಿಸ್ತಾ ಎಲ್ಲರೂ ಸೇರಿ ನಾವು ಕೃಷ್ಣನ ಕೃಪೆಗೆ ಪಾತ್ರರಾಗಬೇಕಂತ ಕಳಕಳಿಯಾಗಿ ಪೀಠವನ್ನು ಏರಿಸಿದ್ದಾರೆ. ಹಾಗಾಗಿ ಎಲ್ಲರೂ 17, 18 ತಾರೀಕು ಈ ಒಂದು ಪರ್ಯಾಯಕ್ಕೆ ಆಗಮಿಸಬೇಕಾಗಿ ಎಲ್ಲ ಜನರಲ್ಲಿ ನಾನು ಈ ಮೂಲಕ ಪರ್ಯಾಯ ನಾಡ ಹಬ್ಬದ ವತಿಯಿಂದ ಹೇಳಿಕೊಳ್ತಾ ಇದ್ದೇನೆ. ಧನ್ಯವಾದ. ಶಿರೂರು ಪರ್ಯಾಯ ನಮ್ಮ ಸ್ವಾಮಿನ ಪ್ರಥಮ ಪರ್ಯಾಯ. ನಮ್ಮ ಪಾಪ ಈ ಪರ್ಯಾಯ ನಮ್ಮ ಪರಿಹಾರ ಪಂಡದೊಂದು ದೇವಾಕ್ಯ ಮಾತೆಲ್ಲ ಬತ್ತು ಈ ಪಾರ್ಯ ಅವರು ಸುಧಾರ್ಥ ಉಳ್ಕೊಂಡದ್ದು ಎಂಗೆ ಮಾತೆಲ್ಲ ಕೇಳೊಂದಿಲ್ಲ.
ಓಟ್ ಬಂದಾಗ ನಿಮ್ಮ ಎಷ್ಟು ಸಲ ನಮ್ಮ ಪರ್ಯಾಯ ಈಗ ಕಾಡ್ತಾ ಇದೆ.
ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ಸಮಯದಲ್ಲಿ ಸತ್ತು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಎಳಿದಾಟನೆ ದೈವ ಸಮಯದಲ್ಲಿ ಸತ್ತು ಬಾರೆಂದರೆ ಅಲ್ಲಿದ್ದ ರಕ್ಕಸರಗಂಟ ಹನುಮಂತನೇ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಶ್ರೀಗಳ ಮಗವಂತ ಹನುಮಂತನೇ ಮಗವಂತ ಹನುಮಂತನೇ ಬುದ್ಧಿಯುಳ್ಳ ಹನುಮಂತ ಮುದ್ದಾಗಿ ಹಾರಿದರೆ ಆಕಾಶಕ್ಕೆ ಸೀತಾದೇ ಬಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಸೀತಾದೇ ಬಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಸೀತಾದೇ ಬಮ್ಮನಿಗೆ
ಮಾಸದ ಕೃಷ್ಣ ಪಕ್ಷದ ಷಷ್ಠಿದ ದಿನಟು ವರ್ಮನ ಜನವರಿ 2025 ಶುಕ್ರವಾರದ ಪುಣ್ಯದ ದಿನಟು ಮಿಥುನ ಲಗ್ನ ಸುಮೂರ್ತಡು ರಾಜತ ಪೀಠಪುರತ ಪುರಪ್ರವೇಶ ಭೂಮಿ ಅಲ್ಪ ಅದು